ಬಿಲ್ಲವ ನೇತಾರ ಬಿ ಜನಾರ್ದನ ಪೂಜಾರಿ ನೇತೃತ್ವದಲ್ಲಿ ಮಂಗಳೂರು ನಗರದಲ್ಲಿ ಜನವರಿ 26ರಂದು ನಡೆದ ಸ್ವಾಭಿಮಾನದ ನಡಿಗೆ ಜಾತಿ ಮತ ಧರ್ಮವನ್ನ ಮೀರಿ ಯಶಸ್ವಿಯಾಗಿ ನಡೆದಿದೆ ಅಂತ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಆರ್ ಪದ್ಮರಾಜ್ ತಿಳಿಸಿದ್ದಾರೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಇದು ನಮ್ಮ ಹೋರಾಟದ ಒಂದು ಹಂತದ ಪ್ರಾರಂಭ ಮಾತ್ರ. ಕರ್ನಾಟಕದಲ್ಲಿ ಜಾತಿಗೊಂದರಂತೆ ನಿಗಮ ಮಂಡಳಿಯಾದರೂ ರಾಜ್ಯದಲ್ಲಿ ಅಧಿಕ ಸಂಖ್ಯೆಯಲ್ಲಿರುವ ಬಿಲ್ಲವ ಈಡಿಗ ಸಮಾಜದ ಹೆಸರಿನಲ್ಲಿ ನಿಗಮ ಮಂಡಳಿ ಸ್ಥಾಪನೆಗೆ ಇನ್ನು ದಿನ ಕೂಡಿ ಬಂದಿಲ್ಲ. ಹಾಗೂ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈರ ಹೆಸರು ನಾಮಕರಣ ಮಾಡಲು ಒತ್ತಾಯ ಇದೆ. ಇದು 2 ವರ್ಷದಿಂದ ಕಡತಗಳಲ್ಲಿ ಬಾಕಿಯಾಗಿದೆ. ಈ ಬಗ್ಗೆ ಪಕ್ಷಾತೀತವಾಗಿ ಸಂಘರ್ಷ ರಹಿತವಾಗಿ ಮಾಡ್ತೇವೆ ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ಬೆಲ್ಲವರಿಗೆ ಸೂಕ್ತ ಸ್ಥಾನಕ್ಕಾಗಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಪಕ್ಷಾತೀತವಾಗಿ ಹೋರಾಟ ನಡೆಯಲಿದೆ. ಗುರುಗಳ ತತ್ವದಂತೆ ಸಂಘರ್ಷ ರಹಿತವಾಗಿ ನಡೆಯುವ ಎಲ್ಲಾ ಹೋರಾಟಗಳಿಗೂ ಈ ಜಾಥಾ ಮುನ್ನುಡಿ ಹಾಕಲಿದೆ ಅಂತ ಹೇಳಿದರು. ಆ ನಾರಾಯಣ ಗುರುಗಳ ತತ್ವ ಸಂದೇಶದಂತೆ ಎಲ್ಲರೂ ಬದುಕಲು ನಾವು ಪ್ರೇರೇಪಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಒಂದು ನಡಿಗೆಯನ್ನು ನಾವು ಹಮ್ಮಿಕೊಂಡಿದ್ದೆವು. ತಮಗೆಲ್ಲ ಗೊತ್ತಿದೆ ಇದು ಯಾವ ರೀತಿಯಲ್ಲಿ ಯಶಸ್ಸು ಕಂಡಿತು ಅಂತ ಹೇಳಿ. ಇಲ್ಲಿ ಯಾವುದೇ ಪಕ್ಷದವರ ಪಕ್ಷಾತೀತವಾಗಿ ಜಾತಿ ಮತ ಧರ್ಮವನ್ನು ಮೀರಿ ನಡೆದಂಥ ಈ ಒಂದು ಸ್ವಾಭಿಮಾನ ನಡಿಗೆ ಇದು ಬಹಳ ಯಶಸ್ವಿಯಾಗಿ ನಾವು ಯಾವ ಒಂದು ಉದ್ದೇಶ ಇಟ್ಟುಕೊಂಡು ಏನು ಒಂದು ಮಾನದಂಡ ಇಟ್ಕೊಂಡು ನಾವು ಇದನ್ನು ಕರೆ ಕೊಟ್ಟಿದ್ದೇವೋ ಆ ರೀತಿ ಬಹಳ ಒಂದು ಉತ್ತಮ ಸ್ಪಂದನೆ ನಮಗೆ ಸಿಕ್ತು. ನಮ್ಮ ಕರೆಯಂತೆ ಆ ಒಂದು ಸದ್ಭಾವನಾ ನಡಿಗೆ ಸ್ವಾಭಿಮಾನ ನಡಿಗೆಯಲ್ಲಿ ಯಾವುದೇ ನಾರಾಯಣ ಗುರುಗಳು ಕೊಟ್ಟಿರುವಂಥ ಹಳದಿ ಪತಾಕೆ ಮತ್ತು ವಸ್ತ್ರ ಸಂಹಿತೆಯಲ್ಲಿ ಕನಿಷ್ಠ ಹಳದಿ ಶಾಲನ್ನು ಧರಿಸಬೇಕು ಅಂತ ನಾವು ಹೇಳಿದ್ದು ಆ ಪ್ರಕಾರ ತಾವೆಲ್ಲ ನೋಡಿದ್ದೀರಿ. ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಇದನ್ನು ಬಹಳ ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಸಹಕಾರದಿಂದ ನಾರಾಯಣ ಗುರುಗಳ ಅನುಯಾಯಿಗಳು ತೋರಿಸಿಕೊಟ್ರು. ಕರ್ನಾಟಕದ 12 ವರ್ಷದ ದಾಖಲೆಗಳಿದೆ. ಯಾವ್ಯಾವ ವರ್ಷ ಯಾವ್ಯಾವ ಟ್ಯಾಬ್ಲೋಗಳಾಯಿತು ಕರ್ನಾಟಕ ರಾಜ್ಯದ ದಾಖಲೆ ಇದೆ ನಮ್ಮ ಹತ್ರ, ಎಲ್ಲ ಮಧ್ಯದಲ್ಲಿ ಬಂದಿದೆ. ಗಂಡ ಬೇರುಂಡ ಅಂತ ಹೇಳ್ತಾರೆ. ಜಟ ಯಾವುದು ಗಂಡ ಬೇರುಂಡ ಯಾವುದು ಅಂತ ಹೇಳಿಕೊಂಡು ಸರ್ಕಾರದ ಸಚಿವರಿಗೆ 3 ಸರಿ MLC ಆಗಿದ್ದುಕೊಂಡು ಸಚಿವ ಸ್ಥಾನದ ವಿರೋಧ ಪಕ್ಷದ ಆಡಳಿತ ಪಕ್ಷದ ವಿಧಾನ ಪರಿಷತ್ನ ನಾಯಕರಾಗಿದ್ದವರಿಗೆ ರಾಜ್ಯದ ಲಾಂಛನ ಯಾವುದು, ಜಟಾಯು ಲಾಂಛನ ಯಾವುದು ಅಂತೇಳಿ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕು? ಮಾನದಂಡ ಅಂತ ಹೇಳಿಕೊಂಡು ಉದ್ದ ಆಗಲ ಎತ್ತರದ ಬಗ್ಗೆ ಮಾತನಾಡಿದ್ರು. ಯಾವ ಮಟ್ಟಕ್ಕೆ ಮಾತನಾಡೋದು ಅವರೇ ಯೋಚನೆ ಮಾಡಬೇಕು. ಸಮರ್ಥನೆ ಮಾಡಿಕೊಳ್ಳುವಾಗಾದರೂ ಸರಿಯಾಗದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಹೌದೋ ಅಲ್ವೋ ಅಂತೇಳಿ 10 ಸರಿ ಯೋಚನೆ ಮಾಡಿಕೊಂಡು ಆ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಮಾಡಬೇಕು. ಅದೆಲ್ಲವನ್ನು ಬಿಟ್ಟು ನಿನ್ನೆ ಅದನ್ನು ಹೇಳ್ತಾರೆ ಒಂದೇ ಅವರಿಗೆ, ಅದು ಕಾಂಗ್ರೆಸ್, ಅದು ಫ್ಲಾಪ್, ಅದು ಕಾಂಗ್ರೆಸ್, ಅದು ಬಿಟ್ಟವ್ರಿಗೆ ಬೇರೆ ಇದಿಲ್ಲ. ಯಾಕೆ ಉಪಾಯ ಇಲ್ಲ? ಸಾಮಾಜಿಕ ಹಿಂದುಳಿದ ವರ್ಗದವರ ಸಾಮಾಜಿಕ ಚಳವಳಿಗಳು ಆಗಬಾರ್ದು, ಹಿಂದುಳಿದ ವರ್ಗ ಸಮಾಜ ಹೆಸರಿನಲ್ಲಿ ಸಂಘಟನೆ ಆಗಬಾರ್ದು ಅನ್ನೋ ಒಂದೇ ಒಂದು ಯೋಚನೆ ಕಲ್ಪನೆ ಇಟ್ಟುಕೊಂಡು ಇವತ್ತು ತುಳಿಯುವಂಥ ಇದಕ್ಕೆ ಕೆಟ್ಟ ಹೆಸರು ತರುವಂಥ ಪ್ರಯತ್ನ ನಡೀತಾ ಇದೆ. ಅದು ಬಿಟ್ಟು ಬೇರೆ ಏನೂ ಇಲ್ಲ ಇವತ್ತೆಲ್ಲ ಪ್ರಯತ್ನ.